ಈಗ ಉದ್ರುದ್ರಾಗಿ ಬಂದಿದೆಯಲ್ಲ, ಪರಿಮಳ ಕೂಡ ಒಳ್ಳೆ ಬರ್ತೇ ಉಂಟು. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಯಾರಿಗೆಲ್ಲ ಮಸಾಲೆ ಎಲ್ಲ ಜಾಸ್ತಿ ಎಲ್ಲ ಇಷ್ಟ ಆಗಲ್ಲ ಅವರಿಗೆಲ್ಲ ಇದು ಹೇಳಿ ಮಾಡಿಸಿದ ಪಲಾವು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮೊದಲಿಗೆ ನಾವು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೇವೆ. ಬಿರಿಯಾನಿ ಮಸಾಲ ಎಲ್ಲ ಹಾಕ್ತಾ ಇದ್ದೇವೆ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಬಿರಿಯಾನಿ ಎಲೆ ಎಲ್ಲ ಹಾಕ್ತಾ ಇದ್ದೇವೆ. ಸ್ವಲ್ಪ ಫ್ರೈ ಮಾಡಬೇಕು. ಶುಂಠಿ ಹಾಕುವ. ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಹಾಕುವ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕುವ. ಟೊಮೆಟೊ ಹಾಕುವ. ಎಲ್ಲ ತರಕಾರಿಗಳನ್ನೆಲ್ಲ ಹಾಕುವ. ಮೊದಲಿಗೆ ಬಟಾಣಿ ಹಾಕ್ತಾ ಇದ್ದೇನೆ ನಾನಲ್ಲಿ. ಕ್ಯಾರೆಟ್ ಹಾಕ್ತಾ ಇದ್ದೇನೆ. ನಂತರ ಬೀನ್ಸ್. ಇದನ್ನೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡುವ. ಬೇರೆ ಯಾವ ಮಸಾಲೆಲ್ಲ ಹಾಕ್ತಾ ಇಲ್ಲ. ಕಡಿಮೆ ಮಸಾಲೆಗಳಿವೆ. ಇಷ್ಟು ಹಾಕಿದ್ರೆ ನಿಮಗೆ ಒಳ್ಳೆ ಪರಿಮಳ ಕೂಡ ಬರುತ್ತದೆ. ನಾವು ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕುವ. ನಾನಿಲ್ಲಿ 1 ಲೋಟದಷ್ಟು ತಗೊಂಡಿದ್ದೇನೆ ಅಕ್ಕಿ. ಯಾವುದು ಅಕ್ಕಿ ಬೇಕಾದರೂ ತಗೊಳ್ಬೋದು. ಇದನ್ನೀಗೆಲ್ಲ ಫುಲ್ ಮಿಕ್ಸ್ ಮಾಡುವ. ನೋಡಿ ಹೇಗೆ ಬಂದಿದೆ ಕಾಣ್ತದೆ, ಚೆನ್ನಾಗಿ ಕಾಣ್ತಲ್ಲ. ನಾವು ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತೇನೆ. ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡುವ. ಹಾಕುವ. ಅಕ್ಕಿ ಎಷ್ಟು ಮುಳುಗ್ತದೆ ಅಷ್ಟು ನೀರು ಹಾಕಿದರೆ ಸಾಕು. ನಿಮಗೆ ಅದು ಡ್ರೈ ಆಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೇನೆ. ಲಿಂಬೆ ರಸ ಹಿಂಡ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ಮುಚ್ಚಿಟ್ಟು 3 ವಿಸಿಲ್ ಬರಬೇಕು. ಪರಿಮಳ ಕೂಡ ಒಳ್ಳೆ ಬರ್ತೇವೆ.
ಟ್ರೈ ಮಾಡಿ ಇದನ್ನು. ಯಾರಿಗೆಲ್ಲ ಮಸಾಲೆ ಎಲ್ಲ ಜಾಸ್ತಿ ಎಲ್ಲ ಇಷ್ಟ ಆಗಲ್ಲ ಅವರಿಗೆಲ್ಲ ಇದು ಹೇಳಿ ಮಾಡಿಸಿದ ಪಲಾವು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ. ಮಿಕ್ಸಪ್ ಮಾಡುವ ನೋಡಿ, ಬಿಸಿ 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 ಇದೆ. ಇದರ ಮೇಲೆ ತುಪ್ಪ ಹಾಕಿ ತಿಂದರೆ ಯಾವ ರಾಯ್ತ ಕೂಡ ಬೇಡ.